ನನ್ನ ಹೆಸರು ಅಜಿತ್ ಕುಮಾರ್ KS. ನನಗೆ ಈ ಸಲ ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ 594 ಅಂಕ ಸಿಕ್ಕಿದೆ. ಸ್ಟೇಟ್ ಅಲ್ಲಿ 6th ರ್ಯಾಂಕ್. ನನ್ನ ಅಪ್ಪ ಹೆಸರು ಶ್ರೀನಿವಾಸ್ ಪಡಿಕಲಾಯ್. ಕಬಗದಲ್ಲಿ ಫಿಸಿಕ್ಸ್ ಲೆಕ್ಚರ್ ಆಗಿದ್ದಾರೆ. ಅಮ್ಮ ಹೆಸರು ರೇಖಾ ಅವರು ಕೋರ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮನೆ ಸಾಲ್ಮರಲ್ಲಿ ಇಂಡಿಯಾ ಪಾಠ ಮಾಡ್ತಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ನಮಗೆ ವೆಕೇಶನ್ ಬ್ಯಾಚ್ ಆಗ ಹೆಲ್ಪ್ ಆಗಿದೆ. ತುಂಬ ಟೆಸ್ಟ್ ಮಾಡ್ತಿದ್ರು, ಸರಿ ನೋಡಿದೆ. ಮತ್ತೆ ಮನೆಯವರು ಸಹ ತುಂಬ ಸಪೋರ್ಟ್ ಮಾಡ್ತಿದ್ರು. ರಾತ್ರಿ ಓದ್ತಿದ್ದೆ ಹೆಚ್ಚಾಗಿ. ಮೊದಲು ಸ್ವಲ್ಪ ಕಡಿಮೆ ಮಾಡ್ತಿದ್ದೆ. ಮತ್ತೆ ಜನವರಿ ಫೆಬ್ರವರಿ ಒಂದು 6-7 ಗಂಟೆ ರಜೆ 10-12. ನೀವು SLC ಮಾಡಿದ್ದು? SLC ಫಿಲಮ್ ಮಾಡಿದ್ದೆ. ಎಷ್ಟು ಅಂಕ? 17 CET ಗಿಂತ ಜಾಸ್ತಿ ಓದಿದ್ದೇನೆ. ಹಾಗೆ ಸ್ಪೋರ್ಟ್ಸ್ಗೆ ಸ್ವಲ್ಪ ಹೆಲ್ಪ್ ಆಯಿತು. ಎಷ್ಟು ಇಂಗ್ಲಿಷ್ ಸ್ಪೋರ್ಟ್ಸ್ ಅಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಲ್ಲ ಇರುತ್ತೆ? 10th ಅಲ್ಲಿ ಸ್ವಲ್ಪ ಈಗ PUC ಮಾಡ್ತೇನೆ. ಮಾರ್ಕ್ ಎಷ್ಟು? 590. ಸ್ಟೇಟಿಗೆ 6th. ಸ್ಟೇಟಿಗೆ 6th. ಸಬ್ಜೆಕ್ಟ್ ವೈಸ್ ಹೇಗೆ ಮಾರ್ಕ್ ಸಿಕ್ಕಿತ್ತು? PCMB ಅಲ್ಲಿ 400, ಕನ್ನಡ 98, ಇಂಗ್ಲಿಷ್ 96. ಈ ಫ್ಯೂಚರ್ ಏನು ಮಾಡಬೇಕಂತಿದ್ದೀರಿ? ಫ್ಯೂಚರ್